ಅವರು ಒಟ್ಟು 3 ಜನ, ಅದರಲ್ಲಿ ಒಬ್ಳು ಹುಡುಗಿ. ಮಲ್ಪೆ ಬೀಚ್ನಲ್ಲಿ ಬೆಳಗ್ಗೆಯಿಂದ ಫುಲ್ ಎಣ್ಣೆ ಪಾರ್ಟಿ ಮಾಡಿದ್ರು. ಸಂಜೆ ವೇಳೆಗೆ ಅಮಲು ತಲೆಗೇರಿ ಫುಲ್ ಟೈಟ್. ಈ ಮಧ್ಯೆ ಸಮುದ್ರದಾಟ ಆಡುವಾಗ ಒಬ್ಬನ ಶರ್ಟ್ ಕೂಡ ಕಳ್ಚೋಯ್ತು. ಆಮೇಲೆ ನಡೆದಿತ್ತು ಹೈ ಡ್ರಾಮಾ. ಅಲ್ಲಿಂದ ಒಂದೇ ಸ್ಕೂಟರ್ನಲ್ಲಿ ಟ್ರಿಬಲ್ ರೈಡ್ ಮೂಲಕ ಮಣಿಪಾಲ ಕಡೆ ಹೊರಟ್ರು. ಆದ್ರೆ ಎಣ್ಣೆ ಏಟಲ್ಲಿದ್ದ ಟೀಮ್ಗೆ ದಾರಿ ತಪ್ಪಿದೆ. ಮಣಿಪಾಲ ಕಡೆ ಹೋಗೋರು ಸೀದಾ ಮಂಗಳೂರು ಕಡೆ ಬಂದಿದ್ದಾರೆ. ಪಡುಬಿದ್ರಿ ತಲುಪೋ ಹೊತ್ತಿಗೆ ಇವರ ಎಣ್ಣೆ ಏಟಲ್ಲಿ ಸ್ಕೂಟರ್ನ ಎಣ್ಣೆ ಖಾಲಿ ಆಗಿದ್ದೇ ಗೊತ್ತಿಲ್ಲ. ಸ್ಕೂಟರ್ ನಿಂತೇ ಬಿಟ್ಟಿದೆ. ಹಿಂದೆ ಕೂತೋನು ಯಾಕೆ ಸ್ಕೂಟರ್ ಮುಂದೆ ಹೋಗ್ತಿಲ್ಲ ಅಂತ ಸವಾರನಿಗೆ ಜೋರ್ ಮಾಡಿದ್ದಾನೆ. ಮೊದಲೇ ಎಣ್ಣೆ ಏಟಿನಲ್ಲಿದ್ದಂತ ಅವನಿಗೆ ಪಿತ್ತ ನೆತ್ತಿಗೇರಿತು. ಅದೇ ವೇಳೆ ಮೂವರ ಮಧ್ಯೆನೂ ಗಲಾಟೆ ಶುರುವಾಗಿದೆ. ಅಷ್ಟೊತ್ತಿಗೆ ಸಾರ್ವಜನಿಕರು ಸೇರಿಕೊಂಡಿದ್ರು. ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಆಂಬ್ಯುಲೆನ್ಸ್ ನಲ್ಲಿ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿ, ನನ್ನ ಮೈ ಮುಟ್ಬೇಡಿ, ನಾವ್ ಯಾರು, ನಮ್ ತಂದೆ ಯಾರು ಎಂಬುದನ್ನ ನಿಮ್ಗೆ ನಾಳೆ ಹೇಳ್ತೇವೆ. ನಾವು MBBS ವಿದ್ಯಾರ್ಥಿಗಳು, ನಮ್ಗೆ ಗೊತ್ತಿದೆ ಯಾವುದ್ರಲ್ಲಿ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಚಿಕಿತ್ಸೆ ಪಡಿಬೇಕು ಎಂಬುದು. ನೀವು ಹೇಳಿದ್ದಲ್ಲಿ ನಾವ್ಯಾಕೆ ಚಿಕಿತ್ಸೆ ಪಡಿಬೇಕು, ನಮ್ಮನ್ನ ಮುಟ್ಟಿದ್ರೆ ಪರಿಣಾಮ ಚೆನ್ನಾಗಿರೋಲ್ಲ ಅಂತ ಕಿರುಚಾಡಿದ್ದಾರೆ. ಬಳಿಕ ಇಂಗ್ಲಿಷ್, ಹಿಂದಿ ಹಾಗೂ ತಮಿಳಿನಲ್ಲಿ ಮಾತನಾಡುವ ಅವರನ್ನ ಪೊಲೀಸರು ಸಮಾಧಾನ ಪಡಿಸಿ ಆಂಬ್ಯುಲೆನ್ಸ್ ಹತ್ತಿಸಿ ಮಣಿಪಾಲ ಕಡೆಗೆ ಸಾಗ ಹಾಕಿದ್ದಾರೆ. ಸುಮಾರು 1.5 ಗಂಟೆ ಕಾಲ ಇವರ ಹೈ ಡ್ರಾಮಾದಿಂದಾಗಿ ಸಾರ್ವಜನಿಕರಿಗೆ ಪುಕ್ಕಟೆ ಮನರಂಜನೆ ದೊರಕಿದ್ದಂತೂ ಸತ್ಯ. गाड़ी के अंदर है, गाड़ी में नहीं है तो वहाँ साइड पे रहेगा. आप हमें साइड तक लेके जाओ. You go to Manipal. No, I already will go to Manipal.